ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಕಾರ್ಯ ಉಡುಪಿ ಜಿಲ್ಲಾ ಕೇಂದ್ರದಲ್ಲಿರುವ ಸೈಂಟ್ ಸಿಸಿಲಿಸ್ ಶಾಲೆಯಲ್ಲಿ ನಡೆಯಲಿದೆ. ಚುನಾವಣಾ ಆಯೋಗದ ಮಾರ್ಗಸೂಚಿ ಅನ್ವಯ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಹೆಪ್ಸಿಬಾ ರಾಣಿ ಕೊರ್ಲಪಟ್ಟಿ ತಿಳಿಸಿದ್ದಾರೆ. 131 ಕೌಂಟಿಂಗ್ ಅಸಿಸ್ಟೆಂಟ್ಸ್ ಬೇಕಾಗ್ತಾರೆ ಮತ್ತು 127 ಮೈಕ್ರೋ ಅಬ್ಸರ್ವರ್ಸ್ ಬೇಕಾಗುತ್ತಾರೆ. ಇದರ ಜೊತೆ ನಾವು 10% ರಿಸರ್ವ್ ಸ್ಟಾಫ್ನು ನಾವು ತೊಗೊಂಡಿದ್ದೀವಿ ಮತ್ತು 21 ಫಾರ್ ಟ್ಯಾಬ್ಯುಲೇಷನ್. ಈಗ ನಾವು ECI ಸಾಫ್ಟ್ವೇರ್ ಮುಖಾಂತರ ಮತ್ತು ಸುವಿಧಾ ಸಾಫ್ಟ್ವೇರ್ ಮುಖಾಂತರ ನಾವು ಎಲ್ಲ ಮಾಹಿತಿಯನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ ಮತ್ತು ಪ್ರತಿಯೊಂದು ರೌಂಡ್ ನಾವು ಮಾಡುವಾಗ ಫಸ್ಟ್ ಆ್ಯಕ್ಚುಲಿ 7:30ಗೆ ನಾವು ಸ್ಟ್ರಾಂಗ್ ರೂಮ್ ಓಪನ್ ಮಾಡುತ್ತೇವೆ ಮತ್ತು 8:30ಗೆ ಕಂಟ್ರೋಲ್ ಯೂನಿಟ್ ಕೌಂಟಿಂಗ್ ಸ್ಟಾರ್ಟ್ ಆಗುತ್ತದೆ. 8 o'clock ಪೋಸ್ಟಲ್ ಬ್ಯಾಲೆಟ್ ನಾವು ಸ್ಟಾರ್ಟ್ ಮಾಡ್ತೀವಿ ಕೌಂಟಿಂಗ್. ಪೋಸ್ಟಲ್ ಬ್ಯಾಲೆಟ್ ಸಲುವಾಗಿ 5 ಟೇಬಲ್ಸನ್ನು ಆಯ್ಕೆ ಮಾಡಿ ನಾವು ಅಲ್ಲಿ ಒಂದು ಅರೇಂಜ್ಮೆಂಟ್ ಮಾಡಿದ್ದೀವಿ. ಮತ ಎಣಿಕೆಯನ್ನು ಒಟ್ಟು 14 ಕೊಠಡಿಗಳಲ್ಲಿ ನಡೆಸಲು ತಯಾರಿ ಮಾಡಿಕೊಳ್ಳಲಾಗಿದೆ. ಒಟ್ಟು ಉಡುಪಿ ಜಿಲ್ಲೆಯ 4 ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆ ನಡೆಯಬೇಕಾಗಿದೆ. ಮತ ಎಣಿಕೆಗಾಗಿ 127 ಮಂದಿ ಮೇಲ್ವಿಚಾರಕರು, 131 ಮಂದಿ ಮತ ಎಣಿಕೆ ಸಹಾಯಕರು, 127 ಮಂದಿ ಮೈಕ್ರೋ ಅಬ್ಸರ್ವರ್, 127 ಡಿ ದರ್ಜೆಯ ನೌಕರರನ್ನು ನಿಯೋಜಿಸಲಾಗಿದೆ. ಮೇ 23ರ ಬೆಳಗ್ಗೆ 6ರಿಂದ ಮೇ 25ರ ಬೆಳಗ್ಗೆ 6 ಗಂಟೆಯವರೆಗೆ ಸೆಕ್ಷನ್ 144ರ ಅನ್ವಯ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಲೋಕಸಭಾ ಚುನಾವಣೆ ಮತ ಎಣಿಕೆ ಕೇಂದ್ರಕ್ಕೆ ಜಿಲ್ಲಾಧಿಕಾರಿ ಹೆಪ್ಸಿಬಾ ರಾಣಿ ಕೊರ್ಲಪಟ್ಟಿ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿ ನಿಶಾ ಜೇಮ್ಸ್ ಅವರು ಇಂದು ಭೇಟಿ ನೀಡಿ ಸಿದ್ಧತೆಗಳನ್ನು ಪರಿಶೀಲಿಸಿದರು. ಯಾರ್ಯಾರಿಗೆ ಅಲ್ಲಿ ಅಧಿಕೃತವಾಗಿ ಎಂಟ್ರಿ ಇದೆ ಅದು ನಾವು ಪಾಸಸ್ ಬೇಸಿಸ್ ಮೇಲೆ ನಾವು ಎಂಟ್ರಿ ಕೊಡ್ತೀವಿ. DC ಕಚೇರಿಯಿಂದ ಅವರಿಗೆ ಪಾಸಸ್ ಇಶ್ಯೂ ಆಗುತ್ತೆ. ಸೊ ಓನ್ಲಿ ಪೋಲಿಂಗ್ ಏಜೆಂಟ್ಸ್ ಯಾರಿದ್ದಾರೆ ಮತ್ತು ಮೀಡಿಯಾ ಪರ್ಸನ್ಸ್ ಯಾರಿದ್ದಾರೆ ಮತ್ತು ಪೋಲಿಂಗ್ ಅಫಿಷಿಯಲ್ಸ್ ಯಾರಿದ್ದಾರೆ ಇವರಷ್ಟೇ 3 ಕ್ಯಾಟಗರಿ ವ್ಯಕ್ತಿಗಳು ಯಾರಿದ್ದಾರೆ ಅಧಿಕೃತ ಪಾಸ್ ತೊಗೊಂಡು ಬಂದರೆ ಮಾತ್ರ ಅವರಿಗೆ ಒಳಪ್ರವೇಶ ಕೊಡ್ಬೋದು. ಜೊತೆಯಲ್ಲಿ ಎಂಟ್ರಿ ಪಾಯಿಂಟಲ್ಲಿ DFMD ಅರೇಂಜ್ಮೆಂಟ್ಸ್ ಇರುತ್ತೆ. ಮಹಿಳೆಯರಿಗೆ ಮತ್ತು ಗಂಡಸರಿಗೆ ಸೆಪ್ರೇಟಾಗಿ ನಾವು DFMD ಫ್ರಿಸ್ಕಿಂಗ್ ಆಸ್ ವೆಲ್ ಎಸ್ DFMD ಅರೇಂಜ್ಮೆಂಟ್ಸ್ ಮಾಡಿದ್ದೀವಿ. ಮೇಡಮ್ ಹೇಳಿದ್ದಾರೆ ದಟ್ ಯಾವುದು ಕಾರಣಕ್ಕೆ ಫೋನ್ಸ್ ಒಳಗೆ ತರಂಗಿಲ್ಲ ಅಂತ ನಿರ್ದೇಶನ ಬಂದಿದೆ. ಆದ ಕಾರಣ ನಾವು ಆ ಫ್ರಿಸ್ಕಿಂಗ್ ಕಂಪಾರ್ಟ್ಮೆಂಟ್ ಏನಿದೆ ಅದರೊಳಗೇ ಒಂದು ಫೋನ್ ಡಿಪಾಸಿಟ್ ಕೌಂಟರ್ ನಾವು ಅರೇಂಜ್ಮೆಂಟ್ಸ್ ಮಾಡ್ತಾಯಿದ್ದೀವಿ. ಯಾರಲ್ಲಿ ಬರ್ತಾರೆ ಸಪೋಸ್ ಅವರು ಏನಾದರೂ ಮೊಬೈಲ್ ಫೋನ್ ತಂದರೆ ಅಲ್ಲಿ ಅವರು ಆ ಫೋನ್ ಡಿಪಾಸಿಟ್ ಮಾಡ್ಬೋದು.